ಕೃಷ್ಣಂ ವಂದೇ ಮಂಥಪಾಶತರಂ ದಿವ್ಯಾರ್ಭಕಾಕೃತಿಂ ಶಿಖಾಬಂಧತ್ರಯೋಪೇತಂ ವೈಷ್ಣು ಮಧ್ವಕರಾರ್ಚಿತಂ ವ್ಯಾಸಾಯ ಭವನಾಶಾಯ ತ್ರೈಷಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಆರೋಗತ ಅಜಾಡ್ಯಂ ವಾಕ್ಪಟುತ್ವಂ ಚ ಹನುಮಸ್ಮರಣಾತ್ ಭವೇತ್. ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತೆ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ನನಗೆ ಭಗವದ್ಗೀತೆಯ ಸ್ಮರಣೆ ಬರ್ತಾ ಇದೆ. ಸೇನೆಯೋರ್ಭಯೋರ್ ಮಧ್ಯೆ ಎರಡು ಸೇನೆಗಳ ಮಧ್ಯದಲ್ಲಿ ನನ್ನ ಸ್ಥಾಪನೆ ಮಾಡಿ ಆಮೇಲೆ ಯಾವುದು ಸರಿ ಯಾವುದು ತಪ್ಪು ಎಂಬಂತಹ ಈ ಒಂದು ತೀರ್ಮಾನ ಕೊಡುವ ಒಂದು ದೊಡ್ಡ ಕೆಲಸವನ್ನು ನೀವು ಕೊಟ್ಟದ್ದು ನನ್ನನ್ನು ನೀವು ಅರ್ಜುನನನ್ನಾಗಿ ಮಾಡಿದ್ದೀರಿ ಅಂತ ತಿಳ್ಕೊಂಡಿದ್ದೇನೆ. ವ್ಯಾಮಿಸಿ ಬಹುಶಃ ನನ್ನ ಹೆಸರಿನಲ್ಲಿ ಇಂದ್ರ ಅಂತ ಹೇಳಿದ್ದರಿಂದ ನಾನು ಯಾವಾಗಲೂ ಅರ್ಜುನ ತರಹ ಆಗ್ತಾ ಇದ್ದೇನೆ. ಬಹಳ ಸ್ವಾರಸ್ಯಕರವಾಗಿ ಏನು ಇವತ್ತು ನಡೆದಿದೆ. ಆದ್ದರಿಂದ ನಾನು ಯಾವ ಪಕ್ಷಕ್ಕೂ ಸೇರಿದೆ. ನನ್ನ ಜೀವನದಲ್ಲಿ ಅಂದರೆ ಜ್ಞಾನವೂ ಶ್ರೇಷ್ಠ ಅಲ್ಲ, ಕರ್ಮವೂ ಶ್ರೇಷ್ಠ ಅಲ್ಲ, ಜ್ಞಾನ ಶ್ರೇಷ್ಠವೋ ಕರ್ಮ ಶ್ರೇಷ್ಠವೋ ಅನ್ನೋ ಚರ್ಚೆಯೇ ಶ್ರೇಷ್ಠ. ಅಷ್ಟು ನಮಗೆ ಬೆನಿಫಿಟ್ ಜಾಸ್ತಿ. ಆದ್ದರಿಂದ ಈ ಚರ್ಚೆ ಇನ್ನೂ ಮುಂದುವರಿಬೇಕು ಎಂಬುದೇ ನಮ್ಮ ಒಂದು ಸಿದ್ಧಾಂತ ತೀರ್ಮಾನ ಆಗಿದೆ. ಯಾಕೆಂದ್ರೆ ಹೇಳಿದ್ರೆ ಇವತ್ತು ನಾನು ಇದೇ ಶ್ರೇಷ್ಠ ಅಂತ ಹೇಳ್ಬಿಟ್ರೆ ಸರ್ವತರಕ್ಕೆ ಚರ್ಚೆ ಇದ್ದಾಗ ಯಾವುದು ಶ್ರೇಷ್ಠ ಅಂದ್ರೆ ಹೇಳಲೇಬಾರದು. ಚರ್ಚೆಯೇ ನಡೀತಾ ಇದ್ದರೆ ಆವಾಗ ಅದರಿಂದ ಫಲ ಜಾಸ್ತಿ. ಯಾಕೆಂದ್ರೆ ನಾವಿಷ್ಟು ಚರ್ಚೆ ಮಾಡಿಯೂ ಕೂಡ ಒಂದು ವಿಷಯವನ್ನು ಚರ್ಚೆ ಮಾಡಲೇ, ಧರ್ಮಶ್ರೇಷ್ಠವೋ ಜ್ಞಾನ ಶ್ರೇಷ್ಠವೋ ಎಂಬುದು ನಮ್ಮ ಚರ್ಚೆ. ಅದು ಶ್ರೇಷ್ಠ ಅಂದ್ರೆ ಏನು ಎಂಬುದು ಚರ್ಚೆ. ಶ್ರೇಷ್ಠ ಅಂದ್ರೆ ಏನು, ಕ್ರೈಟೀರಿಯಾ ಏನು, ಶ್ರೇಷ್ಠತ್ವಕ್ಕೆ ಕ್ರೈಟೀರಿಯಾ ಏನು? ನಮ್ಮ ದೃಷ್ಟಿಯಲ್ಲಿ ಕರ್ಮ ಶ್ರೇಷ್ಠ ಅಂತ ಹೇಳಿದ್ರೆ ಯಾವುದು ಜ್ಞಾನರಹಿತವಾದಂತಹ ಕರ್ಮ. ಜ್ಞಾನರಹಿತವಾದಂತಹ ಕರ್ಮವು ಫಲಜನಕವಾಗುವುದು, ಇದು ಕ್ರೈಟೀರಿಯಾ. ಅಥವಾ ಶ್ರೇಷ್ಠ ಅಂತ ಹೇಳಿದ್ರೆ ಯಾವುದು ಮೊದಲು ಎಂಬುದು. ಯಾಕೆಂದ್ರೆ ಶ್ರೇಷ್ಠತೆ ಹೊಯ್ತೇನೆ, ಮೊದಲು ಬಂದವರು ಶ್ರೇಷ್ಠರು. ನಮಸ್ಕಾರ ಮಾಡುವಾಗ ನಮ್ಗಿಂತ ಒಂದು ದಿವಸ ಮೊದಲು ಹೋಗ್ತೇವೆ ನಾವು ನಮಸ್ಕಾರ, ಯಾಕೆ ಅವರು ಶ್ರೇಷ್ಠರು. ಆದ್ದರಿಂದ ಶ್ರೇಷ್ಠತ್ವ ಎಂಬುದು ಪ್ರಾರಂಭಿಕತ್ವ ಪ್ರಯುಕ್ತ ಶ್ರೇಷ್ಠತ್ವವೋ ಅಥವಾ ಪದಜನಕತ್ವ ಪ್ರಯುಕ್ತ ಶ್ರೇಷ್ಠತ್ವ ಎಂಬ ಈ ಶ್ರೇಷ್ಠತ್ವದ ಒಂದು ಕ್ರೈಟೀರಿಯಾ ನಿಶ್ಚಯ ಮಾಡದೇನೆ ನಾವು ಚರ್ಚೆ ಮಾಡ್ತಾ ಇದ್ದೇವೆ. ಹಾಗಾಗಿ ಮೊದಲು ನಾವು ಮಾಡಬೇಕಾದದ್ದು ಏನಂದ್ರೆ ಶ್ರೇಷ್ಠತ್ವ ಅಂದ್ರೆ ಪ್ರಾಚುರ್ಯ ಅಂತ ಹೇಳಿದ್ರು ಕೂಡ ಆ ಪ್ರಾಚುರ್ಯ, ಜ್ಞಾನ ಪ್ರಾಚುರ್ಯ, ಕರ್ಮ ಪ್ರಾಚುರ್ಯ ಪ್ರಯುಕ್ತ ಫಲಜನಕತ್ವ ಪ್ರಯುಕ್ತನೇ ಇದಕ್ಕೆ ಶ್ರೇಷ್ಠತ್ವವನ್ನು ನಾವು ಹೇಳಬೇಕಾಗ್ತದೆ. ಕರ್ಮ ಪ್ರಾಚುರ್ಯವುಳ್ಳಂತಹ ಒಂದು ಸಾಧನವು ಅದು ಫಲಜನಕವೋ ಅಥವಾ ಜ್ಞಾನ ಪ್ರಾಚುರ್ಯವುಳ್ಳಂತಹ ಒಂದು ಸಾಧನವು ಅದು ಫಲಜನಕವೋ ಎಂಬುದು ಫಲಜನಕತ್ವ ಪ್ರಯುಕ್ತನೇ ಶ್ರೇಷ್ಠತ್ವ ಕನಿಷ್ಠತ್ವವನ್ನು ನಾವು ತೀರ್ಮಾನ ಮಾಡಬೇಕಂತಹ ಒಂದು ಹಂತಕ್ಕೆ ನಾವು ಬರಬೇಕಾಗ್ತದೆ. ಇನ್ನೂ ಒಂದು ಗೊಂದಲ ಏನು ಹೇಳಿದ್ರೆ, ಇನ್ನಷ್ಟು ಗೊಂದಲ ಮಾಡಬೇಕಾದ್ರೆ ನಮಗೆ ಎರಡು ವಸ್ತುವೇ ಕಾಣ್ತಾ ಇಲ್ಲ. ಜ್ಞಾನವು ಕರ್ಮವು ಅಂತ ಹೇಳಿ ಎರಡು ವಸ್ತು ಇದ್ದರೆ ಆವಾಗ ಯಾವುದು ಶ್ರೇಷ್ಠ ಅಂತ ಹೇಳಿ ಬರಬೇಕು. ಇಬ್ಬರಿದ್ರೆ ಮಾತ್ರ ಯಾವುದು ಶ್ರೇಷ್ಠನೇ ಇವರು ಶ್ರೇಷ್ಠ, ಒಬ್ಬರೇ ಇದ್ರೆ ಯಾರು ಶ್ರೇಷ್ಠ ಎಂಬುದು ಚರ್ಚೆನೇ ಬರೋದಿಲ್ಲ. ಯಾಕೆಂದ್ರೆ
ಕರ್ಮವೂ ಕೂಡ ಉಂಟಲ್ಲ, ಜ್ಞಾನವೂ ಕೂಡ ಒಂದು ಕರ್ಮವೇ. ಜ್ಞಾನವನ್ನು ಕರ್ಮ ಅಲ್ಲ ಅಂತ ಹೇಳಿಕೆ ಬರುವುದಿಲ್ಲ. ಆದ್ರಿಂದ ಜ್ಞಾನವೂ ಒಂದು ಕರ್ಮವೇ ಆಗಿರುವಾಗ ಜ್ಞಾನ ಎಂಬುದು ಶ್ರೇಷ್ಠ ಹೌದವಲ್ವೋ, ಕರ್ಮ ಶ್ರೇಷ್ಠ ಅಲ್ವೋ ಅಂತ ಒಂದು ಚರ್ಚೆ ಆಗ್ತದಾಗ್ತದೆ. ಹಾಗಾಗಿ ಇದು ಬಹಳ ಗಂಭೀರವಾದಂತಹ ವಿಚಾರ. ಜ್ಞಾನವೂ ಕರ್ಮವೂ ಪ್ರತ್ಯೇಕವೋ ಒಂದೇ ಎಂಬುದು ಒಂದು ಚರ್ಚೆ. ಆಮೇಲೆ ಶ್ರೇಷ್ಠತ್ವ ಎಂಬುದು ಫಲಜನಕತ್ವ ಪ್ರಯುಕ್ತವೋ ಪ್ರಾರಂಭಿಕತ್ವ ಪ್ರಯುಕ್ತವೋ ಎಂಬುದು ಇನ್ನೊಂದು ಚರ್ಚೆ. ಇದನ್ನೆಲ್ಲ ತೀರ್ಮಾನ ಮಾಡಿದ ಮೇಲೆ ಯಾವುದು ಶ್ರೇಷ್ಠ ಎಂಬಂತಹ ತೀರ್ಮಾನಕ್ಕೆ ನಾವು ಬರಲಿಕ್ಕೆ ಸಾಧ್ಯ ಆಗ್ತದೆ. ಆದರೆ ಇವತ್ತಿನ ಹಂತದಲ್ಲಿ ನಾನು ಎರಡನ್ನೂ ಕೂಡ ನಾನು ಮಾಡ್ತೇನೆ. ಆದರೆ ಸ್ವಲ್ಪ ವಿಚಾರ ಮಾಡುವಾಗ ಇದಕ್ಕೆ ತೀರ್ಮಾನವೂ ಕೂಡ ಕೊಟ್ಟಾಗಿದೆ. ಕೃಷ್ಣ ಹೇಳ್ತಾನೆ, ಕರ್ಮಣ ಅಥವಾ ಅಧಮ ಪ್ರೋಕ್ತ, ಕರ್ಮದಿಂದ ಅಧಮ ಫಲ ಅಂತ. ಆಮೇಲೆ ನಾವು ಸನ್ಯಾಸಿಗಳು ಅಂತ ಹೇಳಬೇಕಾದ್ರೆ ಜ್ಞಾನ ಪರವಾಗಿ ಮಾಡ್ತೀವಿ. ಆದ್ದರಿಂದ ಸನ್ಯಾಸ ಅಂದ್ರೆ ಎಲ್ಲಿಯಾದ್ರೂ ಕೂಡ ಕರ್ಮ ಸನ್ಯಾಸ ಮಾಡೋದಂಟು, ಜ್ಞಾನ ಸನ್ಯಾಸ ಮಾಡೋದಿಲ್ಲ. ಆಜ್ಞಾನಂ ಕರ್ಮಣಾಂ ನ್ಯಾಸಂ ಸನ್ಯಾಸಂ ಕವಯೋ ವಿದುಹು ಅಂತ ಹೇಳಿ ಕರ್ಮ ಸನ್ಯಾಸ ಮಾಡಿ ಅಂತ ಹೇಳಿ ಹೇಳ್ತಾರೆ ಹೊರತು ಜ್ಞಾನ ಸನ್ಯಾಸ ಮಾಡಿ ಎಂಬುದು ಎಲ್ಲಿಯೂ ಇಲ್ಲ. ಹಾಗಾಗಿ ಕರ್ಮ ಎಂಬುದು ಕೂಡ ಒಂದು ಹಂತದಲ್ಲೇ ಕನಿಷ್ಠ ಆಗ್ತದೆ. ಆದರೆ ಕರ್ಮಣೈವೇ ಸಂಸಿದ್ಧಿಂ ಆಸ್ತಿದ್ಯಾ ಜನಕಾಲಯ, ಜನಕಾಲಿಗಳಿಗೆ ಕರ್ಮದಿಂದಲೇ ಆವಾಗ ಫಲಪ್ರಾಪ್ತಿ ಆಯಿತು ಎಂಬಂತಹ ಮಾತು ಕೂಡ ಇದೆ. ಆದ್ರಿಂದ ಮತ್ತೊಂದು ಕಡೆ ನ ಕರ್ಮಣ ನ ಪ್ರಜೆಯಾಗನೇನ ತ್ಯಾಗೇನೈಕೆ ನಮ್ಮ ತತ್ವಮಾಂಶು. ಅದಕ್ಕೆ ತೀರ್ಮಾನ ಏನು ಹೇಳಿದ್ರೆ, ನಾವು ಇವತ್ತಿನ ಚರ್ಚೆ ಅಪೂರ್ಣ ಎಂಬುದು. ಯಾಕೆಂದ್ರೆ ಹೇಳಿದ್ರೆ ನಾವು ಜ್ಞಾನ ಕರ್ಮಗಳನ್ನು ಎಲ್ಲರಲ್ಲೇ ನಾವು ಮಾತಾಡ್ತಾ ಇದ್ದೇವೆ. ಇದು ಇನ್ನೂ ಅನೇಕ ವಿಷಯಗಳು ಏನು ಹೇಳಿದರೆ ಶ್ರದ್ಧಾ ಶ್ರೇಷ್ಠನು, ಅಜ್ಞಷ್ಟ ಶ್ರದ್ಧಾನಷ್ಟ ಸಂಶಯಾತ್ಮ ಶ್ರದ್ಧಾವಂತ ಜ್ಞಾನ, ಶ್ರದ್ಧೆಯ ಒಂದು ಪ್ರವೇಶ ಆಗಲೇ ಇದೆ. ಇನ್ನು ಅದಕ್ಕೆ ನಮಗೆ ಭಕ್ತಿ ಮೇಯ್ನು ಮುಖ್ಯ ವಿಚಾರ ಭಕ್ತಿ. ಭಕ್ತಿಯಾತ್ಮನ್ಯ ಶಕ್ಯ ಅಹಮೇರ್ಜನ ಜ್ಞಾತು ದ್ರಷ್ಟಂತೇನ ಪ್ರವೇಶಂಚ ಪರಂತಪ. ಆಚಾರ್ಯರು ಅಖಿಲಾನ್ಯವ ಭಕ್ತಿಯ ಮೋಕ್ಷ ಏಕೆ ಅವರ ಸ್ಪಷ್ಟವಾಗಿದೆ. ಎಲ್ಲಾ ಸಾಧನಗಳು ಭಕ್ತಿಗೋಸ್ಕರ. ನಿಮ್ಮ ಜ್ಞಾನ ಇರಲಿ, ನಿಮ್ಮ ಧರ್ಮ ಇರಲಿ, ಏನೇ ಇರಲಿ, ಭಕ್ತಿಯೇ ಪರಮ, ಭಕ್ತಿಯೇ ಶ್ರೇಷ್ಠ ಎಂಬುದನ್ನು ಆಚಾರ್ಯರು ಹೇಳಿದ್ದಾರೆ. ಹಾಗಿರುವಾಗ ಆ ಚರ್ಚೆ ಆಗಲೇ ಇಲ್ಲ. ಜ್ಞಾನ ಶ್ರೇಷ್ಠವೋ ಕರ್ಮ ಶ್ರೇಷ್ಠವೋ ಎಂಬುದಕ್ಕಿಂತ ಆ ಚರ್ಚೆಯ ಮಧ್ಯದಲ್ಲಿ ಭಕ್ತಿ ಶ್ರೇಷ್ಠವೋ ಎಂಬುದಾಗಲೇ ಇಲ್ಲ. ಭಕ್ತಿ ಶ್ರೇಷ್ಠ ಅಂತ ಹೇಳಿದ್ರೆ ಇಬ್ಬರಿಗೂ ಸಮಾಧಾನ ಆಗ್ತದೆ. ಯಾಕಂದ್ರೆ ಭಕ್ತಿ ಎಂಬುದು ಕರ್ಮ ಮತ್ತು ಜ್ಞಾನಗಳ ಸಮಾನ. ಮಹಾತ್ಮ ಜ್ಞಾನ ಪೂರ್ವಸ್ತು ಸೂರ್ಯ ಸರ್ವದೊಡ್ಡ ಸ್ನೇಹ ಭಕ್ತಿ. ಆದ್ರಿಂದ ಅದು ಒಂದು ವಿಚಾರ ಬಿಟ್ಟು ಹೋಗಿದೆ. ಶ್ರದ್ಧೆ, ತ್ಯಾಗ, ಆಮೇಲೆ ದಾನ, ತೀರ್ಥಯಾತ್ರೆ, ಮತ್ತೆ ಈ ಅನೇಕ ವಿಚಾರಗಳು ಯಾವುದು ಶ್ರೇಷ್ಠ ಯಾವುದು ಕನಿಷ್ಠ ಎಂಬಂತಹ ಒಂದು ಅಂಶಗಳು ಕೂಡ ಬಿಟ್ಟು ಹೋದ್ರಿಂದ ಯಾವುದನ್ನು ಶ್ರೇಷ್ಠ ಅಂತೇಳಿ ಪೂರ್ಣ ತೀರ್ಮಾನ ಮಾಡಲಿಕ್ಕೆ ಇವತ್ತು ಕಾಲ ಪಕ್ವವಾಗಲಿಲ್ಲ ಅಂತ ಹೇಳಿ ನನಗೆ ಅನಿಸ್ತದೆ. ಆದರೆ ಒಂದು ಮಾತನ್ನು ನಾವು ಶ್ರೇಷ್ಠತ್ವದ ಒಂದು ನಿರ್ಧಾರಗಳು ಯಾರ್ಯಾರಿಗೆ ಯಾವ್ದು ಶ್ರೇಷ್ಠವೋ ಅದು ಅವರವರಿಗೆ ಶ್ರೇಷ್ಠ ಅಂತ ನಾವು ಹೇಳ್ಬೋದು. ಯಾಕಂದ್ರೆ ಈಗ ಹಾಲು ಇದೆ, 2% ಹಾಲು, 3% ಹಾಲು, ಆಮೇಲೆ 1% ಹಾಲು, ಹೀಗೆಲ್ಲ ಬೇರೆ ಬೇರೆ ಇದೆ. ಡಾಕ್ಟರ್ ಹೇಳ್ತಾರೆ ನೀವು 3% ತಗೊಳ್ಬೇಕು, ಅವರಿಗೆ 2% ನೀವು ತಗೊಳ್ಬೇಕು, ಮತ್ತೊಬ್ಬರಿಗೆ 1% ನೀವು ತಗೊಳ್ಬೇಕು ಅಂತ ಹೇಳ್ತಾರೆ. ಆದ್ರಿಂದ ಶ್ರೇಷ್ಠತ್ವ ಎಂಬುದು ಅವರವರ ಒಂದು ಸ್ಥಿತಿ ಏನಿದೆ ಅದಕ್ಕೆ ಆಧಾರವಾಗಿ ಇಟ್ಟುಕೊಂಡು ಸನ್ಯಾಸಿಗಳಿಗೆ ಕರ್ಮ ಪ್ರಾಚುರ್ಯವಿಲ್ಲದ ಜ್ಞಾನ ಪ್ರಾಚುರ್ಯವಿದ್ದಂತಹ ಒಂದು ಸಾಧನವೇ ಶ್ರೇಷ್ಠವಾದದ್ದು, ಗೃಹಸ್ಥರಿಗೆ ಕರ್ಮ ಪ್ರಾಚುರ್ಯವುಳ್ಳಂತಹ ಸಾಧನವೇ ಶ್ರೇಷ್ಠವಾದದ್ದು ಎಂಬುದು ಈ ರೀತಿ ಅರ್ಥ ಮಾಡಿಕೊಂಡ್ರೆ ಈ ಗೊಂದಲಕ್ಕೂ ಕೂಡ ಅವಕಾಶ ಇಲ್ಲ. ಜ್ಞಾನ ಮತ್ತು ಕರ್ಮಗಳು ಅದು ಎರಡಲ್ಲ ಎಂಬುದನ್ನು ಗಮನಿಸಿದಾಗಲೂ ಕೂಡ ನಮಗೆ ಈ ಗೊಂದಲ ಪರಿಹಾರಕ್ಕೆ ಸಾಧ್ಯ ಇದೆ. ಆಮೇಲೆ ವ್ಯಕ್ತಿ ಆಧಾರಿತವಾಗಿ ನಾವು ನಿರ್ಣಯವನ್ನು ಮಾಡ್ತಾ ಇದ್ದೇವೆ, ಅವಾಗ ಗೊಂದಲಕ್ಕೆ ಅವಕಾಶ ಇಲ್ಲ. ಮತ್ತೆ ಮೂರನೇದಾಗಿ ಅಂತ ಹೇಳಿದ್ರೆ ಇದು ಎರಡನ್ನೇ ತಗೊಂಡ್ರೆ ಇದು ಗೊಂದಲಕ್ಕೆ ಕಾರಣ ಆಗ್ತದೆ. ಉಳಿದ ಎಲ್ಲ ವಿಚಾರಗಳನ್ನು ನಾವು ಕಲಿತು ಮಾಡಿದಾಗ ಶ್ರೇಷ್ಠತ್ವ ಅಂದರೆ ಏನು ಎಂಬುದನ್ನು ನಾವು ನಿರ್ಧಾರ ಮಾಡುವಾಗ ಆರಂಭಿಕತ್ವ ಶ್ರೇಷ್ಠವೋ ಅಥವಾ ಫಲಜನಕತ್ವ ಶ್ರೇಷ್ಠವೋ, ಫಲಜನಕತ್ವ ಶ್ರೇಷ್ಠವನ್ನು ಹೇಳುವುದಾದರೆ ಜ್ಞಾನದ ನಂತರ ಭಕ್ತಿ, ಭಕ್ತಿ ಇಲ್ಲದೆ ಬರೇ ಜ್ಞಾನದಿಂದ ಈ ಜ್ಞಾನ ಸದೃಶಂ ಪವಿತ್ರ ವಿದ್ಯತೆ ಅಂತ ಹೇಳಿ ಸಾಧನತ್ವ ಹೇಳಿದ್ದಾರೆ ಹೊರತು ಅದು ಅಂತಿಮವಾದಂತಹ ಸಾಧನ ಎಂಬುದಾಗಿ ಹೇಳಲಿಲ್ಲ.
ಅದನ್ನ ಅಂತಿಮ ಸಾಧನ ಎಂಬುದು ಭಕ್ತಿ. ಅದರಿಂದ ಭಕ್ತಿಯೇ ಪರಮಶ್ರೇಷ್ಠವಾದಂತಹ ಸಾಧನ ಎಂಬುದು ಭಕ್ತಿಯಾತ್ಮನನ್ಯ ಶಕ್ಯ ಅಹಮೇವಂ ವಿರೋಧನಾನ್ಯಾಸಂ ದ್ರಷ್ಟುಂಚ ಪ್ರವೇಶಿಂಚ ಪರಂತಪ. ನಾನು ಭಕ್ತೋಸಿ ಮೇ ದೃಢಮಿತಿ, ನೀನು ಭಕ್ತನಾದ್ರಿಂದ ನಾನು ಈ ತತ್ವವನ್ನು ತೋರಿಸುತ್ತೇನೆ, ಭಕ್ತ ಅಲ್ಲ ಹೇಳಿದ್ರೆ ನಾನು ತೋರಿಸಿಲ್ಲ ಅಂತ ಹೇಳಿ ಕೃಷ್ಣ ಎಲ್ಲ ಹೇಳಿದ್ರಿಂದ ಭಕ್ತಿ ಎಂಬಂತಹ ಒಂದು ದೊಡ್ಡ ಸಾಧನವೂ ಕೂಡ ಇದೆ. ಆದ್ದರಿಂದ ಈ ಸಂದರ್ಭದಲ್ಲಿ ನಾವು ಏನು ಅರ್ಥವನ್ನು ಮಾಡಬಹುದು ಅಂತ ಹೇಳಿದ್ರೆ, ಜ್ಞಾನ ಕರ್ಮ ಇದೆಲ್ಲ ನಾವು ಗೊಂದಲಕ್ಕೆ ನಾವು ಹೋಗೋದಕ್ಕಿಂತ ಪ್ರತಿಯೊಂದರಲ್ಲಿ ನಾವು ಪ್ರವೃತ್ತಿಯನ್ನು ಮಾಡಬೇಕು. ಕರ್ಮ ಜ್ಞಾನಕ್ಕೂ ಪ್ರವೃತ್ತಿಯನ್ನು ಮಾಡಬೇಕು, ಕರ್ಮಕ್ಕೂ ಪ್ರವೃತ್ತಿಯನ್ನು ಮಾಡಬೇಕು. ಯಾವಾಗ ನಮ್ಮ ಹಂತ ಎರಡು ಡಿವೈಡರ್ ಬರ್ತದೆ ಆವಾಗ ನಾವು ಆ ವಿಚಾರವನ್ನು ಮಾಡಬೇಕು. ನಾವು ಇಲ್ಲಿ ಡಿವೈಡರ್ ಬರಲಿಲ್ಲ, ಜ್ಞಾನ ಮಾರ್ಗದಲ್ಲಿ ಹೋಗಬೇಕು, ಕರ್ಮ ಮಾರ್ಗದಲ್ಲಿ ಹೋಗಬೇಕು. ಆವಾಗ ನಮಗೆ ಯಾವುದರಲ್ಲಿ ಹೆಚ್ಚು ಫಲ ದೊರಕಲಿಕ್ಕೆ ಶುರುವಾಗ್ತದೋ ಆ ದಾರಿಯಲ್ಲಿ ನಾವು ಹೋಗಲಿಕ್ಕೆ ಸಾಧ್ಯವಾಗ್ತದೆ. ಆದ್ರಿಂದ ಯಾವುದು ಶ್ರೇಷ್ಠ ಎಂಬುದು ಅದು ವ್ಯಕ್ತಿ ಆಧಾರಿತವಾಗಿ ಇರತಕ್ಕಂತಹ ವಿಚಾರ. ಮತ್ತೆ ಅದು ಆ ಪರಿಸ್ಥಿತಿ, ಯಾವ ಪರಿಸ್ಥಿತಿಯಲ್ಲಿ ಯಾವುದು ಶ್ರೇಷ್ಠ ಎಂಬುದನ್ನು ಇಟ್ಟುಕೊಂಡು ಇರತಕ್ಕಂತಹ ವಿಚಾರ. ಮತ್ತೆ ಶ್ರೇಷ್ಠತ್ವ ಅಂದ್ರೆ ಏನು ಎಂಬುದನ್ನು ನಾವು ನಿರ್ಧಾರ ಮಾಡಿದ ಮೇಲೆ ಮತ್ತೆ ನಾವು ಯಾವುದು ಶ್ರೇಷ್ಠ ಅಲ್ಲ ಎಂಬುದಾಗಿ ನಾವು ತೀರ್ಮಾನ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ನಾವು ಯಾವ್ದು ಮೊದಲು ಯಾವ್ದು ನಂತರ ಎಂಬುದನ್ನು ನಾವು ತೀರ್ಮಾನ ಮಾಡಲಿಕ್ಕೆ ಹೊರಟ್ರೆ, ಅದರ ಪ್ರಯುಕ್ತ ಶ್ರೇಷ್ಠತ್ವವನ್ನು ನಾವು ನಿರ್ಧಾರ ಮಾಡಲಿಕ್ಕೆ ಹೊರಟ್ರೆ ಗೊಂದಲ ಜಾಸ್ತಿ. ಒಬ್ಬನಿಗೆ ಒಂದು ದೊಡ್ಡ ಸಂಶಯ ಬರ್ತದೆ, ಬಲಕಾಲ ಮೊದಲು ಹೋಗುದಾ ಎಡಕಾಲ ಮೊದಲು ಹೋಗುದಾ, ಮೊದಲು ಇಡುದು ಯಾವುದು ಅಂತ, ಬಲಕಾಲ ಇಡುದಾ ಮೊದಲ ಕಾಲ ಎಡಕಾಲ ಮೊದಲು ಹೋಗುದಾ ಅಂತ ಮತ್ತೆ ಮಾಡ್ತಾ ಯಾವ್ದು ತೀರ್ಮಾನ ಮಾಡ್ಲಿಕ್ಕೆ ಆಗ್ತದೆ. ಕೊನೆಗೆಲ್ಲ ನಿಂತು ಬಿಟ್ಟಾಗ ನನಗೆ ಯಾವುದು ಮೊದಲು ಅಂತ ಹೇಳಿ ನಿರ್ಧಾರ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಬಲಕಾಲ ಮೊದಲು ಇಡುದಾ ಎಡಕಾಲ ಮೊದಲು ಇಡುದಾ ಅಂತ ಹೇಳಿ. ಆದ್ರಿಂದ ಸ್ತಬ್ಧತೆ ಎಂಬುದು ಬರತಕ್ಕಂತಹ ಸಂಭವ ಇದೆ. ಕೊನೆಗೆ ಏನ್ ಮಾಡಿದೆ ಅಂದ್ರೆ ಜಂಪ್ ಮಾಡ್ತಾ ಬಂದಿದೆ. ಯಾಕಂದ್ರೆ ಇದು ಬಲಕಾಲ ಬೇಡ ಮತ್ತೆ ಎಡಕಾಲ ಬೇಡ, ನಾನು ಜಂಪ್ ಮಾಡ್ತಾ ಹೋಗ್ತೇನೆ ಅಂತ ಹೇಳಿ ಈ ತರಹ ಪ್ರಸಂಗಗಳು ಬರುತ್ತೆ. ಹಾಗಾಗಿ ನಾವು ಪ್ರಾಥಮ್ಯ ಅಂದ್ರೆ ಇದು ಶ್ರೇಷ್ಠತ್ವ ಅಂದ್ರೆ ಪ್ರಾಥಮ್ಯವೇ ಶ್ರೇಷ್ಠತ್ವ, ಪರಜನಕತ್ವವು ಶ್ರೇಷ್ಠತ್ವ ಇದೇನು ಎಂಬುದನ್ನು ನಾವು ಮೊದಲು ನಿರ್ಧಾರ ಮಾಡಬೇಕು. ಆಮೇಲೆ ಎಲ್ಲಾ ಶ್ರೇಷ್ಠತ್ವಗಳು ಕೂಡ ನಮಗೆ ಒಳಗಿನಿಂದಲೇ ಈ ಸಂದರ್ಭದಲ್ಲಿ ಇದು ಶ್ರೇಷ್ಠ ಎಂಬುದಾಗಿ ನಮಗೆ ಒಳಗಿನಿಂದ ಸ್ಫುರಣೆ ಬರ್ತದೆ. ಆ ಸ್ಫುರಣೆ ಬಂದಾಗ ನಾವು ಅದನ್ನು ಸ್ವೀಕಾರ ಮಾಡಬೇಕು. ಜ್ಞಾನ ಪ್ರಚುರವಾದಂತಹ ಒಂದು ಕಾರ್ಯಗಳು ಸಾಧನವಾಗಿ ನಮಗೆ ಮುಂದೆ ಬಂದಾಗ ಅದರಲ್ಲಿ ಬರಬೇಕು. ಕರ್ಮ ಪ್ರಾಚುರ್ಯವಾದಂತಹ ಒಂದು ಸಾಧನವು ಮುಂದೆ ಬಂದಾಗ ಅದರಲ್ಲಿ ನಾವು ಮುಂದೆ ಹೋಗಬೇಕು. ಅಂತಿಮವಾಗಿ ಪ್ರಾಶಸ್ತ್ಯ ಎಂಬುದು ಅದು ಜ್ಞಾನಕ್ಕೆ ಎಂಬುದು ಹೆಚ್ಚು ಒತ್ತನ್ನು ನಾವು ಗಮನಿಸಲಿಕ್ಕೆ ಸಾಧ್ಯ ಇದೆ. ಶಾಸ್ತ್ರದ ದೃಷ್ಟಿಯಲ್ಲಿ ಕರ್ಮ ಮತ್ತೆ ಜ್ಞಾನಗಳ ಪೈಕಿ ನಾವು ವಿಚಾರ ಮಾಡೋದಾದ್ರೆ ಜ್ಞಾನಕ್ಕೆ ಪ್ರಾಶಸ್ತ್ಯವನ್ನು ನಾವು ನೋಡಲಿಕ್ಕೆ ಸಾಧ್ಯ ಇದೆ. ಯಾಕೆ ಅಂತ ಹೇಳಿದ್ರೆ ಜ್ಞಾನ ಎಂಬುದು ಅದು ಜ್ಞಾನಿ ಪ್ರಿಯತಮೋತ್ತಮ ಎಂಬುದಾಗಿ ಸ್ಪಷ್ಟವಾಗಿ ಹೇಳಿದರು. ಜ್ಞಾನ ಎಂಬುದು ನಮಗೆ ವಿಶೇಷವಾದಂತಹ ಒಂದು ರೀತಿಯನ್ನು ಕೊಡ್ತದೆ. ಈಗ ಒಬ್ಬ ನಮ್ಮ ಸೇವೆ ಮಾಡ್ತಾ ಇದ್ದಾನೆ, ಅವನಿಗೆ ನಮ್ಮ ಮಹತ್ವ ಏನು ಗೊತ್ತಿಲ್ಲ, ಎಷ್ಟು ತುಂಬಾ ಸೇವೆ ಮಾಡ್ತಾ ಇದ್ದಾನೆ, ನಮಗೆ ಸಂತೋಷ ಆಗ್ತದೆ, ಇಷ್ಟು ಚೆನ್ನಾಗಿ ಸೇವೆ ಮಾಡ್ತಾ ಇದ್ದಾನೆ. ಅದನ್ನ ನಾನು ಏನು, ನನ್ನ ಸಾಧನೆ ಏನು, ನನ್ನ ಮಹತ್ವ ಏನು ಅದೇನು ಅವನಿಗೆ ಗೊತ್ತಿಲ್ಲ. ಮತ್ತೊಬ್ಬರು ವಿಶೇಷ ಸೇವೆ ಮಾಡ್ತಾ ಇಲ್ಲ, ಆದ್ರೆ ನಮ್ದೆಲ್ಲ ಸಾಧನೆ ತಿಳ್ಕೊಳ್ತಾರೆ, ಆವಾಗ ನಿಜವಾಗಿ ಸಂತೋಷ ಆಗೋದು ಯಾವುದಲ್ಲಿ? ಒಬ್ಬ ಮಹತ್ವವನ್ನು ತಿಳ್ಕೊಳ್ಳೋದೇನೆ ತುಂಬಾ ಸೇವೆ ಮಾಡ್ತಾ ಇದ್ದಾನೆ, ಅವನ ಸೇವೆ ಪ್ರೀತಿಯನ್ನು ನೋಡಿ ನಮಗೆ ಒಂದು ಕಡೆ ಸಂತೋಷ. ಮತ್ತೊಬ್ಬರಿಗೆ ಅವರಿಗೆ ನಾವು ಯಾರು ಅಂತ ಗೊತ್ತಿಲ್ಲ, ಏನು ಅಂತ ಗೊತ್ತಿಲ್ಲ, ಆದ್ರೆ ತುಂಬಾ ಸೇವೆ ಮಾಡ್ತಾ ಇದ್ದಾರೆ. ಮತ್ತೊಬ್ಬರಿಗೆ ಎಲ್ಲ ವಿಚಾರ ಗೊತ್ತು, ಇವರು ಏನೇನು ಮಾಡಿದ್ದಾರೆ, ಏನೇನು ಸಾಧನೆ ಮಾಡಿದ್ದಾರೆ ಎಲ್ಲ ಗೊತ್ತು, ಆದ್ರೆ ಅವನಂತಹ ಸೇವೆಯನ್ನು ಮಾಡ್ತಾ ಇಲ್ಲ. ಆವಾಗ ಒಬ್ಬ ವ್ಯಕ್ತಿಗೆ ಯಾವುದರಿಂದ ಹೆಚ್ಚು ಸಂತೋಷವಾಗ್ತದೆ ಅದನ್ನು ನಾವು ಗಮನಿಸಿದಾಗ ಆ ದೃಷ್ಟಿಯಲ್ಲಿ ಹೆಚ್ಚು ಯಾವುದಕ್ಕೆ ಸಂತೋಷಜನಕವಾಗ್ತದೋ ಅದನ್ನು ನಾವು ಶ್ರೇಷ್ಠ ಅಂತ ಹೇಳಿ ಆ ದೃಷ್ಟಿಯಲ್ಲಿ ಹೇಳಲಾಗ್ತದೆ. ಆ ದೃಷ್ಟಿಯಲ್ಲಿ ನೋಡಿದಾಗ ಭಗವಂತನ ಸೇವೆಯನ್ನು ಮಾಡುವುದಕ್ಕಿಂತ ತನ್ನ ಮಹತ್ವ ತಿಳ್ಕೊಳ್ಳೋದು ಬಹಳ ಸಂತೋಷ. ಈಗ ನೀವು PhD ಅದು ಎಲ್ಲ ಮಾಡಿದ್ರು ಅದರ ಮಹತ್ವವೇ ನಮಗೆ ಗೊತ್ತಿಲ್ಲದೆ ಹೇಳಿದ್ರೆ ಬರೇ ನಿಮ್ಮ ಸೇವೆಯಿಂದ ಮಾತ್ರ ನಮಗೆ ಖುಷಿ ಆಗ್ತದೆ. ನೀವು ಮಾಡಿದ ಸಾಧನೆ ಏನು ನಮ್ಗೆ ಏನು ಗೊತ್ತಿಲ್ಲ ಹೇಳಿದ್ರೆ ನಿಮ್ಗೆ ಅಷ್ಟು ಸಂತೋಷ ಆಗ್ತದೆ. ಇಷ್ಟೆಲ್ಲ ಮಾಡ್ಕೊಂಡು ತಿಳ್ಕೊಂಡಿದ್ದಾರೆ ಹೇಳುವಾಗ ಸಂತೋಷ. ಆವಾಗ ಥ್ಯಾಂಕ್ಸ್ ಅಂತ ಹೇಳುತ್ತೆ, ನಾನು ಮಾಡಿದರೆ ನಿಮ್ಗೆ ಗೊತ್ತಾಯ್ತಲ್ಲ ಥ್ಯಾಂಕ್ಸ್ ಅಂತ ಹೇಳಿ. ಆದ್ದರಿಂದ ಭಗವಂತನಿಗೆ ಪ್ರಿಯವಾದದ್ದು ಯಾವುದು? ಜ್ಞಾನ. ಆದರೆ ಜ್ಞಾನಕ್ಕೆ ಮೂಲ ಆಧಾರ. ಈಗ ಪಾಯಸ ಶ್ರೇಷ್ಠನೋ ಸೌಟು ಶ್ರೇಷ್ಠ, ಪಾಯಸ ಶ್ರೇಷ್ಠನೋ ಸೌಟು ಶ್ರೇಷ್ಠನೋ? ಸೌಟಿಲ್ಲ ನೋಡಿದ್ರೆ ಪಾಯಸ ಬಡಿಸ್ಲಿಕ್ಕಾಗ್ತದ? ಸೌಟೇ ಶ್ರೇಷ್ಠ.
ಬರೀ ಸೌಟು ಮಾಡ್ತಾ ಇದೆ, ಪಾಯಸ ಮಾಡಲೇ ಇಲ್ಲ. ಏನ್ ಮಾಡುದು? ಸೌಟು ಇಟ್ಕೊಂಡು ಏನ್ ಮಾಡುದು? ಅದಕ್ಕೆ ಪಾಯಸ ಬೇಕು. ಆದ್ರಿಂದ ನಾವು ಸೌಟು ಬೇಕು. ಜ್ಞಾನ ಎಂಬುದು ಸೌಟಿದ್ದಾಗ, ಇದು ಕರ್ಮ ಎಂಬುದು ಸೌಟಿದ್ದಾಗ, ಪಾಯಸ ಎಂಬುದು ಜ್ಞಾನ. ಆದ್ರಿಂದ ಪಾಯಸದ ಒಂದು ಸವಿ ಬರಬೇಕಾದ್ರೆ ಅದಕ್ಕೆ ಕಾರಣ ಸೌಟಿದ್ರೆ ಪಾಯಸ ಬೆಳೆದಕ್ಕೆ ಆಗುತ್ತೆ. ಆದ್ರೆ ಸಂತೋಷ ಆದದ್ದು ಪಾಯಸ. ಆದ್ದರಿಂದ ಆ ರೀತಿಯಾಗಿ ನಾವು ಸಮನ್ವಯವನ್ನು ಮಾಡಿಕೊಂಡು ನಾವು ನೋಡಿದಾಗ, ಸಮಗ್ರವಾಗಿ ಚಿಂತನೆ ಮಾಡಿದಾಗ, ಎಲ್ಲ ಸಾಧನಗಳನ್ನು ನಾವು ಪೂರ್ಣವಾಗಿ ಇಟ್ಟುಕೊಂಡು ಚರ್ಚೆ ಮಾಡಿದಾಗ ನಮಗೆ ಇದನ್ನು ನಿರ್ಧಾರ ಮಾಡಲಿಕ್ಕೆ ಸಾಧ್ಯ ಇದೆ. ಮುಖ್ಯ ಕರ್ಮವಾದಿಗಳ ಒಂದು ಪ್ರಶ್ನೆ ಅಂತ ಹೇಳಿದ್ರೆ, ಮಗು ಸಂಧ್ಯಾ ವಂದನೆ ಮಾಡ್ತದೆ, ಅದಕ್ಕೆ ಯಾವುದೇ ಜ್ಞಾನವೂ ಇಲ್ಲ, ಜ್ಞಾನ ಇಲ್ಲದೇ ಇದ್ದಂತಹ ಮಾಡತಕ್ಕಂತಹ ಒಂದು ಸಂಧ್ಯಾ ವಂದನೆಗೂ ಫಲ ಬರುತ್ತದೋ ಇಲ್ವೋ, ಆದ್ರಿಂದ ಜ್ಞಾನ ಪ್ರಾಚುರ್ಯ ಇಲ್ಲದೇನೂ ಕೂಡ ನಾವು ಕರ್ಮಕ್ಕೆ ಪ್ರಾಶಸ್ತ್ಯವನ್ನು ಹೇಳಬಹುದು ಅಂತ. ಆದರೆ ಇದು ಮಗು ಮಾಡತಕ್ಕಂತಹ ಒಂದು ಕರ್ಮಕ್ಕೆ ನಾವು ಜ್ಞಾನರಹಿತವಾದಂತಹ ಕರ್ಮಕ್ಕೆ ಫಲವನ್ನು ಹೇಳುವುದಾದರೆ, ಆವಾಗ ಉಳಿದ ಜ್ಞಾನರಹಿತವಾದಂತಹ ಕರ್ಮಗಳಿಗೂ ಫಲವನ್ನು ಹೇಳುವ ಪ್ರಸಂಗ ಬರ್ತದೆ. ಅದಕ್ಕೋಸ್ಕರ ನಾವೇನು ಹೇಳ್ತೀವಿ, ಪೂರ್ವಜನ್ಮದಲ್ಲಿ ಇರತಕ್ಕಂತಹ ಜ್ಞಾನ ಅಲ್ಲಿ ಇದ್ದೇ ಇದೆ. ಹೇಗೆ ಸ್ತನ್ಯಪಾನಾದಿಗಳಲ್ಲಿ ಮಗುವಿಗೆ ಪೂರ್ವಜನ್ಮದ ಜ್ಞಾನ ಪ್ರಯುಕ್ತ ಆಗ್ತಿದೆಯೋ, ಹಾಗೆ ಪೂರ್ವಜನ್ಮದವಾದಂತಹ ಒಂದು ಜ್ಞಾನ ಪ್ರಯುಕ್ತವಾದಂತಹ ಮಹತ್ವ ಇದ್ದೇ ಇದೆ. ಇನ್ನು ಕಾರಣತ್ವ ಪ್ರಯುಕ್ತವಾದಂತಹ ಮಹತ್ವ ಇದ್ದೇ ಇದೆ. ಯಾವಾಗ ಪ್ರಹ್ಲಾದ ಹಿರಣ್ಯಕಶಿಪುವನ್ನು ಕೊಂದ ಮೇಲೆ ಒಂದು ದೊಡ್ಡ ಪ್ರಶ್ನೆ ಬರ್ತದೆ, ಈ ಹಿರಣ್ಯಕಶಿಪುವಿಗೆ ಅಂತ್ಯಕ್ರಿಯೆ ಮಾಡಬೇಕು ಬೇಡ, ಶ್ರಾದ್ದ ಹಾಕಬೇಕು ಬೇಡ. ಯಾಕೆ ಅಂತ ಹೇಳಿ, ಹಿರಣ್ಯಕಶಿಪು ಮಹಾದುಷ್ಟ, ದೇವರೇ ಬಂದವನನ್ನು ಸಂಹಾರ ಮಾಡಿದ. ಅಂತವನಿಗೆ ನಾವು ಶ್ರಾದ್ದ ಹಾಕಿದರೆ, ಅಂತವನಿಗೆ ನಾವು ಅಂತ್ಯ ಸಂಸ್ಕಾರ ಮಾಡಿದ್ರೆ ದೇವರಿಗೆ ಕೋಪ ಬರೋದಿಲ್ಲ. ಅವ್ರು ಸಾಯ್ಬೇಕು ಅಂತ ಹೇಳಿ ಮಾಡಿದ್ಮೇಲೆ ಮತ್ತೆ ಹೋಗಿ ನಾವು ಅವನಿಗೆ ಶ್ರಾದ್ದ ಎಲ್ಲ ಹಾಕಿ ಆವಾಗ ಇದು ತಪ್ಪಾಗುತ್ತಿಲ್ಲ. ಅದರಿಂದ ಶ್ರಾದ್ದ ಹಾಕಬೇಕು ಬೇಡ ಅದಕ್ಕೆ ಕೊನೆಗೆ ಹಾಕಬೇಕು ಅಂತ ಹೇಳ್ತಾರೆ. ಯಾಕೆ ಅಂತ ಹೇಳಿದ್ರೆ, ಈ ಹಿರಣ್ಯಕಶಿಪು ಇಲ್ಲ ಹೇಳಿದ್ರೆ ಪ್ರಹ್ಲಾದನೇ ಇರ್ತಿಲ್ಲ. ಆದ್ರಿಂದ ಇವತ್ತು ಪ್ರಹ್ಲಾದ ಬಂದದ್ದು ಹಿರಣ್ಯಕಶಿಪು. ಅವನು ಎಷ್ಟೇ ಕೆಟ್ಟ ಕೆಲಸ ಮಾಡಿದ್ರು ಕೂಡ ಪ್ರಹ್ಲಾದನನ್ನು ಕೊಟ್ಟಂತಹ ಒಂದು ಒಳ್ಳೆ ಕೆಲಸ ಉಂಟಲ್ಲ, ಅದು ನಾವು ಮರೆಯಲಿಕ್ಕೆ ಸಾಧ್ಯವೇ ಇಲ್ಲ. ಆದ್ದರಿಂದ ಅವನಿಗೆ ಹಾಕಲೇಬೇಕು ಅಂತ ಹೇಳ್ತಾರೆ. ಹಾಗೆಯೇ ಜ್ಞಾನ ಎಷ್ಟೇ ದೊಡ್ಡದಾದರೂ ಕೂಡ ನಾವು ಕರ್ಮ ಇಲ್ಲ ಅಂತ ಹೇಳಿದ್ರೆ ಆವಾಗ ಜ್ಞಾನದಿಂದ ನಾವು ಜ್ಞಾನವನ್ನು ಪಡೀಲಿಕ್ಕೆ ಸಾಧ್ಯ ಇಲ್ಲ. ಎಷ್ಟೇ ಒಳ್ಳೆ ಪಾಯಸ ರೆಡಿ ಮಾಡಿದ್ರು ಕೂಡ ಬಡಿಸ್ಲಿಕ್ಕೆ ಪಾತ್ರ ಇಲ್ಲ ಹೇಳಿದ್ರೆ ಏನ್ ಮಾಡ, ಬರೇ ಪಾಯಸ ಒಂದು ದೊಡ್ಡ ಇದರಲ್ಲಿ ಇದ್ದಿದೆ, ತರ್ಲಿಕ್ಕೆ ಯಾವುದು ಪಾತ್ರ ಇಲ್ಲ, ಏನ್ ಮಾಡೋದು?